ಎಲ್ಲರಿಗೂ ನಮಸ್ಕಾರ. ಓಂ ಸಾಯಿ ಕ್ರಿಯೇಷನ್ ಪ್ರಸ್ತುತಪಡಿಸ್ತಾ ಇರುವಂತಹ ಭಕ್ತಿ ಸಂಜೀವಿನಿ ಆಧ್ಯಾತ್ಮಿಕ ವಾಹಿನಿಗೆ ತಮಗೆಲ್ಲರಿಗೂ ಸ್ವಾಗತ. ಇಡೀ ಜಗತ್ತನ್ನೇ ಕಾಯುವಂತಹ ಜಗನ್ಮಾತೆಗೆ 9 ರಾತ್ರಿಯನ್ನ ಮುಡಿಪಾಗಿರಿಸಿ ನವರಾತ್ರಿ ಅನ್ನುವಂತಹ ಸಂಭ್ರಮ ಮಾಡಿ ದೇವಿಯ ಆರಾಧನೆ ಮಾಡಿ ದೇವಿಯ ಪ್ರೀತಿಗೆ, ದೇವಿಯ ಕಾಳಜಿಗೆ, ದೇವಿಯ ಒಂದು ತನ್ಮಯತೆಗೆ ಒಳಗಾಗುವಂತಹ ಸುಂದರವಾದ ಕ್ಷಣ ಇದು. ಪ್ರತಿ ಕಡೆಯಲ್ಲೂ ಕೂಡ ದೇವಿ ದೇವಸ್ಥಾನಗಳಲ್ಲಿ ದೇವಿಯ ಆರಾಧನೆ ಹಾಗೂ ಸುಮಾರು ಪೂಜೆ ಪುನಸ್ಕಾರಗಳನ್ನ ನಾವು ನೋಡ್ಲಿಕ್ಕಿದ್ದೇವೆ. ಅದರಲ್ಲೂ ಕೂಡ ಪಾಂಡೇಶ್ವರದ ಈ ಒಂದು ಭಾಗದಲ್ಲಿ ಶ್ರೀದೇವಿ ದೇವಸ್ಥಾನ, ಪಾಂಡೇಶ್ವರ ಪೊಲೀಸ್ ಲೈನ್ ಅನ್ನುವಂತಹ ಒಂದು ಸಂದರ್ಭ, ಸ್ಥಳ ಇದೆಲ್ಲವೂ ಕೂಡ ದೇವಿಯ ಆರಾಧನೆಗೆ ಒಂದು ಸೂಕ್ತವಾದಂತಹ ಒಂದು ಅವಕಾಶ ಅಂತ ಹೇಳ್ಬೋದು. ಇಲ್ಲಿ ದೇವಿ ನೆಲೆಯಾಗಿ ಎಲ್ಲರನ್ನ ಕಾಯ್ತಾ ಇರುವಂಥದ್ದು, ವಿಶೇಷವಾಗಿ ಸುಮಾರು ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ ಅಂತ ಹೇಳುವಂಥದ್ದು ನಮ್ಮೆಲ್ಲರ ಹೆಮ್ಮೆ ಆಗಿದೆ. ಈ ಒಂದು ದೇವಸ್ಥಾನದಲ್ಲಿ ನವರಾತ್ರಿ ಸಂದರ್ಭದಲ್ಲಿ ನಡೆದಂತಹ ಮಹಾನವಮಿ ಉತ್ಸವ ಹಾಗೂ ಚಂಡಿಕಾ ಹೋಮದ ಒಂದು ವಿಶೇಷವಾದಂತಹ ದೃಶ್ಯಗಳು ನಿಮ್ಮ ಮುಂದೆ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ.
बिडालाक्षोजतानां च पञ्चाशद्भिरथाजतेः ॐ मन्ये च तत्राजतशोरथनागहजेर्व्रताः ॐ कोटिकोटिसहस्रैस्तुरथानां दन्त्यनां तथा ॐ तोमरैर्भिन्दिपालैश्च शक्तिभिर्मुसलैस्तथा ॐ केचिच्च चक्षुपुश्शक्तेः केचित् पाशांस्तथा परे ॐ सापि देवे ततस्तानि शस्त्राणि चण्डिका ॐ मनाजस्ताननादेवे स्तोजमाना सुरर्षिभिः ॐ सोऽपि क्रुद्धोऽथुतसटो देव्यावाहनकेसरे ॐ निःश्वासान्ममुचैजांश्च रुध्यमानारणेऽम्बिका ॐ जुजुधुस्ते परशुभिर्भिन्दिपालासि पट्टिशयेः ॐ वादयन्तपटहान् गणाः शङ्खांस्तथा परे ॐ ततो देवेत्र शूलेन गतजा शक्तिरष्टिभिः ॐ वातजामास देवान्यान् घण्टास्सु न विमोहितान् ॐ केचित् वृथा कृतास्तेक्ष्णैः खड्गपातैस्तथा परे ॐ वे मुश्च केचित् रुधिरं मुसलेन भृशंहताः ॐ निरन्तराः सरोखेण कृताः केचित्त्रणाजरे ॐ केषांश्चित् बाहवश्चिन्नाश्चिन्नग्रेवास्तथा परे ॐ विच्छिन्नजङ्घास्तु परे पेतुर्व्यां महासुराः ॐ छिन्ने पितान्ये शिरसि पितुताः पुनरुत्थिताः ॐ कबन्धाश्चिन्नशरीरमाणे दुःसैन्ये महिलासुरामाहिरेण स्वरूपेण त्रासुरामासुराङ्गना ॐ काञ्चित्पिण्डकः
ಸರಿ, ಎಲ್ಲ ಭಕ್ತಮಹಾಶಯರು ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಆ ಪೂರ್ಣಾಹುತಿಯ ಸುಕಾಲದಲ್ಲಿ ದೇವಿಯನ್ನ ಕಾಣಿಸೋಣ, ಪ್ರಾರ್ಥಿಸೋಣ. ವಿಶೇಷವಾಗಿ ಶರನ್ನವರಾತ್ರಿಯ ವಿಶೇಷವಾದಂತಹ ಕಾಲದಲ್ಲಿ ಆ ಪ್ರತಿ ಆ ಹಸಿರನ್ನ ಸ್ವಚ್ಛ ಸ್ಥಾನವನ್ನ ತೋರಿಸುವಂತೆ ಹಳೆಯದಾದಂತಹ ಎಲೆಗಳು ಬಿಟ್ಟು ಹೊಸ ಗಿಡವನ್ನು ಹೊಡೆಯುವಂತೆ ಆ ನವರಾತ್ರಿಯ ಕಾಲ ಹೇಳುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಹ ಹೊಸ ಬೆಳಕನ್ನು ತಂದುಕೊಳ್ಳುವಂಥದ್ದು ಅಂತ. ಯಾಕೆ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಜಗನ್ಮಾತೆಯಾದಂತಹ ಸಕಲ ಸೃಷ್ಟಿ ಸ್ಥಿತಿ ಲಯಕ್ಕೂ ಕಾರಣೀಕರ್ತರಾದಂತಹ ಜಗತ್ತಿನ ಆದಿ ತಾಯಿಯಾದಂತಹ ಆದಿಮಾಯಿಯಾದಂತಹ ಆ ಜಗನ್ಮಾತೆಯನ್ನ ಕೊಂಡಾಡುವಂತಹ ಕಾಲ. ಆ ಕಾಲದಲ್ಲಿ ಆ ಜಗನ್ಮಾತೆಯನ್ನ ಪ್ರಾರ್ಥಿಸಿದರೆ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಜಗನ್ಮಾತೆಯಲ್ಲಿ ಶರಣಾಗತರಾದರೆ ಎಲ್ಲ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳು ದುಃಖ ದುಮ್ಮಾನಗಳು ಎಲ್ಲ ರೀತಿಯಾದಂತಹ ಆ ಅನಿಷ್ಟ ಸ್ಥಿತಿ ಹೇಳುವಂಥದ್ದು ಬರುತ್ತದೆ ಎನ್ನುವಂಥದ್ದು ಶಾಸ್ತ್ರವನ್ನ. ಆ ಪ್ರಕಾರದಲ್ಲಿ ಆ ತಾಯಿಗೆ ಪ್ರೀತ್ಯರ್ಥವಾದಂತಹ ಇಂದಿಕ ಹವನವನ್ನು ಮಾಡಿದ್ದೇವೆ. ಈ ದೇವಿಯ ಸಾನ್ನಿಧ್ಯದಲ್ಲಿ ಆ ತನ್ನ ಕ್ಷೇತ್ರದಲ್ಲಿ ಯಾರು ಆ ಸಪ್ತಶತಿ ಹೇಳುವಂತಹ 700 ಮಂತ್ರವನ್ನ ಪಠನೆಯನ್ನ ಮಾಡ್ತಾರೆ, ಯಾರು ಅದನ್ನ ಕೇಳ್ತಾರೆ ಅಥವಾ ಯಾರು ಅದನ್ನು ಹೋಗಿದ್ದಾರೆ ಅವರೆಲ್ಲರಿಗೂ ಸಹ ಎಲ್ಲ ರೀತಿಯಲ್ಲಿಯೂ ಸಹ ಅನುಕೂಲತೆಗಳನ್ನ ಮಾಡಿಕೊಟ್ಟೇ ಹೇಳುವಂಥದ್ದು ತಾಯಿಯ
ರೀತಿಯಲ್ಲೂ ಸಹ ಆ ತಾಯಿ ನಮ್ಮನ್ನ ರಕ್ಷಿಸಲಿ ಪೂಜಿಸಲಿ ಎಂಬುದಾಗಿ ಕರ್ಮಾವತಾರದಲ್ಲಿ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ತಲೆಬಾಗಿಕೊಂಡು ತಾಯಿಯನ್ನ ಪ್ರಾರ್ಥಿಸಿಕೊಳ್ಳೋಣ. ಓಂ ಎಲ್ಲರೂ ಹೇಳಿ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಶ್ರೀ ದುರ್ಗಾವರೇಶ ಪಾದಾರಿಂದಕ್ಕೆ ಗೋವಿಂದ ಗೋವಿಂದ. ಓಂ ಜಾಯಮಾನ ಪಾಪಾನಿ ಕರ್ನಾಟಕದವನ ನವರಾತ್ರಿಯ 9 ದಿನಗಳು, ಅದರ ಜೊತೆಗೆ ಮಂಗಳೂರು ದಸರಾ ಅಂತ ಹೇಳಿದ್ರೆ 10 ದಿನ ಕೂಡ ನಮ್ಮ ಕರಾವಳಿಯಲ್ಲಿ ಹಬ್ಬದ ವಾತಾವರಣ ಇರ್ತದೆ. ಅದಕ್ಕೆ ಮುಖ್ಯ ಕಾರಣ ಎಲ್ಲಾ ದೇವಿಯ ದೇವಸ್ಥಾನದಲ್ಲಿ ದೇವಿಯ ಆರಾಧನೆ ಮಾಡುವಂತಹ ಪರಿ ಹಾಗೂ ಆ ಪೂಜೆಯ ವಿಧಾನಗಳು. ಹಾಗೆ ವಿಶೇಷವಾಗಿ ಶ್ರೀ ದೇವಿ ದೇವಸ್ಥಾನ ಪಾಂಡೇಶ್ವರ ಪೊಲೀಸ್ ಲೈನ್ ಇಲ್ಲಿ ಕೂಡ ಒಂದು ಸುಂದರವಾಗಿ ದೇವಿಯ ಆರಾಧನೆ, ಮಹಾನವಮಿ ಉತ್ಸವ ಹಾಗೆ ಚಂಡಿಕಾ ಹೋಮ ಬಹಳ ಅದ್ದೂರಿಯಾಗಿ ನಡೆಯಿತು. ದೇವಿ ನಮ್ಮನ್ನ ಈ ಸೃಷ್ಟಿಯನ್ನ ನಮ್ಗೆ ಪರಿಚಯ ಮಾಡಿಕೊಟ್ರೆ ಆ ದೇವಿಯ ದೇವಸ್ಥಾನವನ್ನ ನೋಡಿಕೊಳ್ಳುವಂತಹ ಆಡಳಿತ ಆ ಊರಿನ ಜನರಲ್ಲಿ ಅಂತಹ ಭಾಗ್ಯಶಾಲಿಗಳಿಗೆ ಮಾತ್ರ ಸಿಗ್ತದೆ. ಅದರಲ್ಲೂ ವಿಶೇಷವಾಗಿ ಈ ದೇವಸ್ಥಾನದ ಆಡಳಿತ ಮುಕ್ತೇಸರರಾಗಿರುವಂತಹ ಸದಾಶಿವ್ ಕುಲಾಲ್ ಹಾಗೂ ಅವರ ಇಡೀ ತಂಡ ಇಲ್ಲಿದೆ. ಅವರನ್ನ ಮಾತಾಡ್ಸೋಣ. ನಮಸ್ತೆ ಸರ್. ಸುರುಕಾದ ಈ ಒಂದು ದೇವಸ್ಥಾನ ತೂವನ್ನಂಚಿನ ಭಾಗ್ಯ ಅಂದು ಪನೊಲಿ ಅಪ್ಪೆ ನಮಕ್ ಜನ್ಮ ಕೊರ್ದು ಈ ಭೂಮಿಗೆ ಕನತಂಡ ದೇವಸ್ಥಾನ ತೂಪುನಂಚಿನ ಒಂದು ಜವಾಬ್ದಾರಿ ನಿಕ್ಲೆನ ಪುಗೆಲುಡುಂಡು ಈ ಒಂಜಿ ಪೊರ್ಲುಡಿ ಈ ಒಂಜಿ ಕಾರ್ಯಕ್ರಮ ಈ ಒಂಜಿ ಲೇಸ ಆತು ಪೊರ್ಲುಡು ನಡತನು ಪಂಡ ಒವ್ವೆ ವಿಘ್ನ ಇಜ್ಜಂದೆ ನಡತನು ಪಂಡ ಅವು ಅಪ್ಪೆನ ಆಶೀರ್ವಾದನೆ. ಆ ಆಶೀರ್ವಾದ ಪಡೆಯುವ ನೆಂಚಿನ ನಿಖಲು ಪಾತೆರಡು ಈ ದೇವಸ್ಥಾನದ ಬಗ್ಗೆ. ನವರಾತ್ರಿ ಉತ್ಸವ ಬಾರಿಯಾತ್ ವಿಜೃಂಭಣೆ ನಡ್ಕೊಂಡು ಎಂಕ್ಲ 10 ದಿನದ ಇಲ್ಲಿತ ಕಾರ್ಯಕ್ರಮ. ಈ ಉತ್ಸವಡು ಎಂಕ್ಲು ಮಾತ ಆ ಅಪ್ಪೆನ ಸೇವೆ ಮಂತೊಂದುಲ್ಲ ಎಂಕ್ಲ ಭಾಗ್ಯ ಅಂದೆ ಪನೊಲಿ ಅಪ್ಪೆ ಎಂಕ್ಲಿಗೆ ಈ ಒಂಜಿ ಸೇವೆ ಮನ್ಪೆರ ಆ ಇಂದೇನು ಕೊರ್ತಿರ್ ಪಂಡ ಅವು ಎಂಕ್ಲು ಪೂರ್ವ ಜನ್ಮದ ಪುಣ್ಯ ಅಂದೇ ಎನ್ನುವ ಅಂಚೆನೆ ಎನ್ನ ಇಡೀ ತಂಡಲ ಎಂಕ್ಲಿಗೆ ಬೆರಿ ಸಹಾಯ ಉಂಟುದು. ಈ ಉತ್ಸವನು ಅಪ್ಪೆನ ಸೇವೆನು ಬಾರಿಯಾತ್ ಪೊರ್ಲುಡು ಮನ್ಪೋಡು ಪನ್ಪಿನ ಒಂಜಿ ಆಶೆನ ದೀವಂದ ಅಂಚೆನೆ ಅನುಗ್ರಹಲ ಆತನ ಅಪ್ಪೆನ ಪ್ರತಿ ದಿನಲ ಅಪ್ಪೆನ ಸೇವೆ ಅತ್ತಂದೆ ಚಂಡಿಕಾ ಹೋಮ ಪ್ರತಿ ಒಂಜಿಲ ಎಂಕ್ಲ ಕಾರ್ಯಕ್ರಮ ಬಾರಿ ಎಡ್ಡ ರೀತಿ ನಡ್ತುಂಡು. ಅಂಚೆನೆ 10 ದಿನಲ ಎಂಕ್ಲೆಗೆ ಅನ್ನದಾನ ಸೇವೆನು ಅನ್ನಪೂರ್ಣೇಶ್ವರನ ಅನುಗ್ರಹ ಆತಂಡು. ಆ ಅನುಗ್ರಹ ಪ್ರತಿ ಒರಿಯನ ಬಂಜಿದ ಉರಿನ ತೆಕ್ಕವನಂಚಿನ ಆ ಅಪ್ಪೆನ ಸೇವೆ ಎಂಕ್ಲೆಗೆ ಭಾಗ್ಯ ಒದಗದು ಬೈದನು. ಪ್ರತಿ ಒಂಜಿ ಸಂಘದಕ್ಲು ಪ್ರತಿ ಎಂಕ್ಲ ನೆರೆಕರೆತ ಎಲ್ಲೆಲ್ಲ ಸಮುದಾಯದ ಸಂಘದಕ್ಲು ಅತ್ತಂದೆ ಕೈತರಡಿತ್ತಿನ ಸಂಘ ಸಂಸ್ಥೆಲು ಪ್ರತಿ ಊರಿಯಲ್ಲ ಎಂಕ್ಲಿಗೆ ಹೊರೆ ಕಾಣಿಕೆದ ಮುಖಾಂತರ ಬಾರಿಯಾತ್ ವಸ್ತು ಸಂಗ್ರಹ ಕೊಡ್ತೇರಿ. ಅಯ್ಯನ ಮಾತ ಅಪ್ಪೆನ ಪಾದಗು ಪಾಡೊಂದ ಅವೇನು ಎಂಕ್ಲು ಪ್ರತಿ ಊರಿಯಲ್ಲ ಒಂಜಿ ಅನ್ನ ಸಂತರ್ಪಣದ ಈ ಪುಣ್ಯ ಕಾರ್ಯಗಳು ಭಾಗಿಯಾದುಲ್ಲ. ಅಂಚೆನೆ ಈ 10 ದಿನಲ ಸಾಂಸ್ಕೃತಿಕ ಕಾರ್ಯಕ್ರಮನು ಕೂಡ ಮಂತೊಂದುಲ್ಲ. ಐಟ್ ಕೆಲವು ಎಲ್ಲೆ ಜೋಕ್ಲಿನ ಪ್ರತಿಭೆನ ತೋಜಪವನಂಚಿನ ಭಾಗ್ಯಲ ಎಂಕ್ಲೆ ಒದಗದು ಬೈದನೆ. ಆ ಪ್ರಕಾರ ಎಂಕ್ಲು ಈ ದೇವಸ್ಥಾನದ ಆಡಳಿತ ಮಂಡಳಿ ಎಂಚಿನ ಎಂಕ್ಲು ಎನ್ನೊಂದನ ಅಂಚಿನ ಎಂಕ್ಲನ ಮಾತೃ ಸಂಘದ ಅಧ್ಯಕ್ಷರಾಯನಂಚಿನ ಶ್ರೀಯುತ ಮಯೂರ್ ಉಳ್ಳಾಲ್ ಎಂಚಿನ ಒಂಜಿ ಕನಸು ದೀವೊಂದೇರ ಆ ದುಂಬು ಎಂಕ್ಲಿಗೆ 3 ದಿನದ ಅನ್ನ ಸಂತರ್ಪಣೆ ಹೊಂದಿತ್ತಂಡು. ಆ ಇಂದೇನು ಅಪ್ಪೆನ ಸೇವೆನು ನಮ್ಮ ಮನ್ಪೋಡು ಪನ್ಪಿನ ಅಂಗಲ ಪರೆಡೈತಂಡು. ಆ ಇಂದೇಟಾದ್ರೆ ಎಂಕ್ಲಿಗೆ 10 ದಿನಲ ಒನಸು ಕುರುಡು ಪನ್ಪಿನಾರ್ನ ಆಶೆನು ಕೆಲವು ಮಾತ ಜನಕುಲು ಅವು ಆತು ಬಂಗ ಅವು ಪನ್ಪಿನ ನಿಲಟಿತ್ತೇರಿ. ಆಂಡಲ ಎಂಕ್ಲಿಗೆ ಅಪ್ಪೆನ ಅನುಗ್ರಹ ಅಪ್ಪೆನ ಸೇವೆ ಇಂದೇನು ಎಂಕ್ಲ ಅಧ್ಯಕ್ಷರನ ಒಂಜಿ ಮಾರ್ಗದರ್ಶನಡು ಎಂಕ್ಲು ಪ್ರತಿ ಒಂಜಿ ಕೋಡಿ ಪೋನಗಲ ಎಂಕ್ಲಿಗೆ ಅನ್ನದಾನದ ಸೇವೆನು ಒದಗದು ಕೊಡ್ತೇವೆ. ಆ ಪ್ರಕಾರ ಎಂಕ್ಲಿ ಪ್ರತಿ ಒಂಜಿ ಇಂದೇಟ್ಲ ಎಂಕ್ಲಿಗೆ ಅನುಗ್ರಹ ಆತನ ಅಪ್ಪೆನ ಎಂಕ್ಲಿ ಬಾರಿ ಒಂಜಿ ಖುಷಿಯ ಒಂದುಂಡು. ಈ ಜನ್ಮ ಎಂಕ್ಲ ಸಾರ್ಥಕ ಅಂದಿ ಎನ್ನುವೆನು.
ಸುರುಕಾದು ಈ ಜಗತ್ತಿನ ರಕ್ಷಣೆ ಮಲ್ಪರ ಅಪ್ಪೆ ಎತ್ತಂಡ ಅಂಚನೆ ಸಮಾಜನ ರಕ್ಷಣೆ ಮಲ್ಪರ ಅಲ್ಪ ಪೊಲೀಸ್ ನಕಲುಲ್ಲೇರು ಒಂದು ಪೊಲೀಸ್ ಲೈನ್ ಪನ್ಪಿನ ಏರಿಯಾ ಉಂಡು ಬಾರಿ ಶೋಕದ ಒಂಜಿ ಜಾಗ ಅಂತ ಪನಲಿ ಅಂಡ ಸಿಟಿಡ್ದು ಒಂಚೂರು ಉಲಯೇ ಇಪ್ಪುಂಡು ನಮ್ಮ ಪೂರ ದೇವಸ್ಥಾನಗೂ ವಿಸಿಟ್ ಕೊರ್ಪ ಅಂಡ ಈ ದೇವಸ್ಥಾನ ಯಾನ್ ಸುರೂಕ್ ಬತ್ತೀನಿ ಈ ದೇವಸ್ಥಾನದ ಬಗ್ಗೆ ನಮಕ್ ಆತದಲ ವಿಷಯ ವಿಚಾರ ವಿಶೇಷತೆ ನಮಕ್ ಗೊತ್ತುಜಿ ಈ ದೇವಸ್ಥಾನದ ವಿಶೇಷತೆನ ನಮಕ್ ತೆರಿಪಾದ್ ಕೊರಲಿ ಈ ದೇವಸ್ಥಾನ ಎಂಕಲ ಹಿರಿಯಕನ ಕಾಲ ಹೊಡೆದು ಎಂಕ್ಲೆಗ್ ಎಂದು ಆತಿನ ಇಂದೇದು ಬ್ರಿಟಿಷ್ ಕಾಲ ದುಂಬು ಟಿಪ್ಪು ಸುಲ್ತಾನ ಆ ಕಾಲ ದುಂಬು ಎಂಕ್ಲೆಗ್ ಈ ಇಂದೇನು ಅಕ್ಲು ಹಿಂದುಲೆಗ್ ಒಂಜಿ ಕಾಳಿ ದೇವಿನ ಇಂದು ಕಾಳಿಗೂಡಿ ಕಾಳಿನ ಸ್ಥಾನ ಅಂಚೆ ಅದು ಹಿಂದುಲೆಗ್ ಕಾಳಿನ ಆರಾಧನೆ ಮಂತೊಂತೆ ಸೈನಿಕರು ಅಂಚೆನೆ ಅನ್ಯ ಜಾತಿಗಳಿಗೆ ಆ ಮೇಟ್ ಎಂದು ದರ್ಗಾ ನಂಬ್ಕೊಂಡು ಆ ಪ್ರಕಾರ ಈ ಇಡೀ ಪೊಲೀಸ್ ಲೈನ್ ಆ ಟೈಮಡು ಕುದುರೆ ಶಾಲೆ ಕುದುರೆ ಸೈನಿಕರನ್ನ ಕುದುರೆ ಕಟ್ಟುನಂಚಿನ ಅಂದು ಆದಿತ್ತಂಡು ಆ ಉಂದೆಟ್ ಮುಕ್ಕಲು ಸೈನಿಕರು ಪೋನಾಗ ಆ ಅಪ್ಪೆಗ್ ಬಲಿ ಕೊರ್ದು ಪೋಪುನ ಒಂಜಿ ಎಂದು ಇತ್ತಂಡು ದಯಪಂಡ ಎಂಕ್ಲು ವಿಜಯಶಾಲಿ ಅದು ಬರಡು ಪನ್ಪಿನ ಅಪ್ಪೆನ ಅನುಗ್ರಹ ಆವಡು ಪನ್ಪಿನಕ್ಕೆ ಮಂತೊಂದಿತ್ತೇರು ಆ ಕಾಲೋಡೊಂದು ಏರ್ಲ ಇಜ್ಜನ್ನ ಅಪ್ಪಗ ಎಂಕ್ಲಿಗೆ ಮೈಸೂರು ಮದ್ರಾಸ್ ಗೌರ್ಮೆಂಟ್ ಒಂದು ಪುನಗ ಎಂಕ್ಲನ ಹಿರಿಯಕ್ಲಿಗೆ ನೇನು ತೂಪುನಂಚಿನ ಅಂದು ಕೊಡ್ತೇರು ಆ 1926 ಎಂಕ್ಲ ಈ ಮಾತೃ ಸಂಘದ ಒಂದು ನೆಲೆ ಆಂಡು ಶ್ರೀರಾಮ ಜಾತ್ಯಾಭ್ಯುದಯ ಸಂಘ ಅಂದ ಆಂಡು ಆ ಟೈಮುಡು ಎಂಕ್ಲ ಕುಲಾಲ ಸಮುದಾಯ ಈ ಇಂದೇನು ತೂಂದು ಬತ್ತಂಡು ಐದು ಬೊಕ್ಕ ಎಂಕ್ಲ ಐದು ಬೊಕ್ಕ ಮಾತ ಸಂಗಡ ಎಂಕ್ಲ ಕುಲಾಲ ಸಮುದಾಯನೇ ಇಂದೇನು ತೂಂದು ಬರನು ಇತ್ತೆಲ ಎಂಕ್ಲು ಮಾತಾ ಎಂಕ್ಲಿಗೆ ದೇವಸ್ಥಾನದಂದೇಟು ಅಪ್ಪೆನ ಅನುಗ್ರಹ ಎಂಕ್ಲೇ ಒಂದು ಉಲ್ಲ ಎಂಕ್ಲೇ ನಡಪನ್ ಪೋಪುನು ಒಂದು ಎಂಕ್ಲನ ದೇವಸ್ಥಾನ ಕುಲಾಲ ಸಮುದಾಯದ ಅಂಡ ಪ್ರತಿ ಊರಿಯಲ್ಲ ಸಮುದಾಯದ ಪ್ರತಿ ಊರಿಯಲ್ಲ ಮಾತಾ ಜನಕುಲು ಅಪ್ಪೆನ ಸೇವಕರಿ ಅಂಚ ಅದು ಮಾತೆಲ್ಲ ಎಂಕ್ಲಿಗೆ ಶಕ್ತಿ ಕೊರೊಂದುಲ್ಲೇರು ಬಾರಿ ಪೊಲ್ಲುಡು ನಡಪವನ್ ಪೋಂದುಲ್ಲರು ಆ ಶಕ್ತಿ ಅಪ್ಪೆ ಇಂಚನೆ ಕೊರಂದು ಪೋಡು ನನಾತ್ ಪುಗಾರ್ತಿ ಈ ಕ್ಷೇತ್ರಕ್ಕೆ ಬರಡಂದು ನಮ್ಮಲ್ಲ ಎಡ್ಡೆ ಪುಲ್ಲ ಪಾತೆರು ಪನ್ಪ ಸೊ ಅಂಚಿನ ಎಂಕ್ಲ ಮಾತ ಸಂಘದ ಅಧ್ಯಕ್ಷರೇನು ಎಂಕ್ಲಿಗೆ ದಯಪಂಡ ಅರ್ನ ಇತ್ಯದ ಆಡಳಿತ ಎಂಕ್ಲಿಗೆ ಒಂಜಿ ಶಕ್ತಿ ದಯಪಂಡ ಪ್ರತಿ ಒಂಜಿ ವ್ಯವಸ್ಥೆ ಇಡ್ಲ ಏರಿಯಾಗಳ ಅನ್ನ ಸಂತರ್ಪಣೆ ಕಮ್ಮಿ ಆರಬಲ್ಲಿ ಅಕ್ಲಿಗೆ ಬತ್ತಿನ ಅಕ್ಲಿಗೆ ಬಡವು ತೆಕ್ಕುನಂಚಿನ ವ್ಯವಸ್ಥೆ ಆವಡು ಪನ್ಪಿನೇನು ಅರ್ನ ಆಶೆ ಆರು ಬಾರಿ ಆತ ಎಂಕ್ಲೆ ಬೆರಿಸ ಎತ್ತಿನೇಟ್ ಎಂಕ್ಲೆಗ್ ಈ ಮನ್ಪೆರ ಆತನದ್ದು ಅಂಚನೆ ಈ ಒಂಜಿ ಆಡಳಿತ ಮಂಡಳಿ ತೂನಗ ಆಯ್ತ ಒಗ್ಗಟ್ಟು ತೂನಗ ಗೊತ್ತಾಪುನು ಮಾತೆರ್ಲ ಭಕ್ತಿಗೋಸ್ಕರ ಬತ್ತು ಮುಲ್ಪ ಸೇರ್ ಬರಂದು ಆಯ್ತ ಅಧ್ಯಕ್ಷರ್ಲ ನಮ್ಮ ನೊಟ್ಟುಗುಲ್ಲೇರು ಸುರುಕಾದ ನಮಸ್ಕಾರ ಈ ಒಂಜಿ ದೇವಸ್ಥಾನದ ಬಗ್ಗೆ ಈ ಅಧ್ಯಕ್ಷ ಸ್ಥಾನ ತಿಕ್ಕೋಡು ಪನ್ನಗ ಆತ ಮೋಕಿನ ಈರ್ ಪಡೆ ಒಂದರು ಮಾತೆರಡ್ಲ ಅಂದ ಅರ್ಥ ಈ ಅಧ್ಯಕ್ಷ ಸ್ಥಾನಡು ಉಂತದ್ದು ಈ ಒಂಜಿ ದೇವಸ್ಥಾನ ನಡಪಾವನಂಚಿನ ಒಂಜಿ ಪೊರ್ಲುದ ಬಗ್ಗೆ ಶ್ರೀದೇವಿ ದೇವಸ್ಥಾನ ಪಂಡ ಅವು ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರಾಣಿ ಕುಲಾಲರ ಮಾತೃ ಸಂಘದ ಆಡಳಿತಗೊಳ್ಳಪಟ್ಟಿದೆ ನಂಚಿನ ದೇವಸ್ಥಾನ ಎಂಗ್ಲಿಗೆ ಬಾರಿ ಹೆಮ್ಮೆದಾದ ಅಂದಕೆಂಡ ಸ್ವಾತಂತ್ರ್ಯ ಪೂರ್ವಡ್ ಕುಲಾಲ ಸಮಾಜ ಒಂಜಿ ಸಂಘಟಿತ ಆಪುನಂಚಿನ ಸಂದರ್ಭಡ್ 1926 ಪ್ರಥಮ ಸಭೆ ನಡತಿದ್ದೀನಿ ಶ್ರೀ ರಾಮಾಭ್ಯುದಯ ಜಾತಿ ಸಂಘ ಪಂಡದು ಶ್ರೀರಾಮ ಜಾತ್ಯಾಭ್ಯುದಯ ಸಂಘ ಪಂಡದು ದುವೆ ಕ್ಷೇತ್ರ ಅಪ್ಪಗ ಎಲ್ಲೇ ಗುಡಿ ಇತ್ತಿ ನಾವು ಆ ಗುಡಿನ ಹಿರಿಯಕ್ಕಲು ಮಲ್ಲ ಮಂತದಿನಿ ಪೂರ್ಣ ಪ್ರಮಾಣದ ದೇವಸ್ಥಾನ ಆತನು ಇನಿ ಒರ್ಮ ದಿನಲ ಅಥವಾ 10 ದಿನಲ ನಮ್ಮ ಬತ್ತಿನಂಚಿನ ಪೂರ ಭಕ್ತರಿಗಲ ನಿರಂತರವಾದ ಅನ್ನದಾನ ಸೇವೆ ನಡಪನು ಕನಿಷ್ಠ ಪಕ್ಷ ಒಂಜಿ 2,000 ಜನಕ್ಕೂ ಡೈಲಿ ಬತ್ತದ ಒನಸು ಮಂತದ ಬೋಪಾರ ಅವು ಅಪ್ಪೆನ ಒಂಜಿ ಕಾರಣಿಕ ಅಂದೇನು ಎಂಗ್ಲ ಗ್ರಾಮಾಂತರ ಭಾಗದ ಪೂರ ಕಟ್ಟಿಡ್ದಲ್ಲ ನಮ್ಮ ಸಮಾಜದ ಜನಕ್ಕೂ ಹೊರೆಕಾಣಿಕೆಯನ್ನು ಕೊರಪನ ಮುಖಾಂತರ ಬಯ್ಯದ ದಿನ ದೀಪ ಪ್ರಜ್ವಲನ ಕಾರ್ಯಕ್ರಮ ಅಂದದೀತ ಗ್ರಾಮಾಂತರ ಭಾಗದ ದಿಂಜ ಜನಕ್ಕೂ ಮಹಿಳೆಯರು ಡೈಲಿ ಬರ್ತದ ಒಂಜಿ ಪ್ರತಿದಿನ ಒಂಜೊಂಜಿ ಸಂಘದಕ್ಕಲು ಬರ್ತದೆ ಇಡೀ ದೀಪ ಪ್ರಜ್ವಲನೆ ಮಂತೊಂದು ಪೋಪುನಂಚಿನ ಒಂಜಿ ಕೆಲಸ ಧಾರ್ಮಿಕತದ ಮುಖಾಂತರ ಎಂಕ್ಲು ಸಮಸ್ತ ಸಮುದಾಯ ಅಲ್ಲ ಇಡೀ ಹಿಂದೂ ಸಮಾಜಕ್ಕೆ ಸಂಬಂಧಪಟ್ಟದ ಮುಲ್ಪ ಆಚಾರ ವಿಚಾರಗಳು ಪೂಜೆ ಪುರಸ್ಕಾರಗಳು ನಡಪನಂಚಿನ ವ್ಯವಸ್ಥೆ ಉಂಟು ಐತ ಒಟ್ಟಿಗೆ ಎಂಕ್ಲ ಸಮಾಜದ ಜನಕ್ಕೂ ನಿತ್ಯ ನಿರಂತರವಾದ ಮುಲ್ಪ ನಡ್ತೊಂದು ಪೋಪುನಂಚಿನ ಒಂದು ವ್ಯವಸ್ಥೆ ಸ್ವಾತಂತ್ರ್ಯ ಪೂರ್ವದಿಂದ ಆಡಳಿತ ಮಂತೊಂದು ಬೈದನೆ ಎಂಕ್ಲಿಗೆ ಈ ಕೇಂದ್ರ ಭಾಗಡ್ ಈ ಮಂಗಳೂರು ಸಿಟಿದ ಕೇಂದ್ರ ಭಾಗಡು ಪುನಂಚಿನ ಈ ದೇವಸ್ಥಾನ ಒಂದು ಖಾಲಿ ಧಾರ್ಮಿಕತೆ ಮಾತ್ರ ಎಂಗ್ಲಿನ ಸಂಘಟಾತ್ಮಕವಾದ ಒಟ್ಟಿಗೆ ಮಂತದಿನಂಚಿನ ದೇವಸ್ಥಾನ ಎಂಗ್ಲಿಗೆ ಆ ರೀತಿ ಪಂಡ್ರೆ ಎಂಗ್ಲಿಗೆ ದಿಂಜ ಹೆಮ್ಮೆ ಆಪನು ನಮ್ಮ ಸಮಾಜ ಇದು ಆಧ್ಯಾತ್ಮಿಕದ ಮುಖಾಂತರ ಧಾರ್ಮಿಕತದ ಮುಖಾಂತರ ನನಾತ್ ಸಂಘಟಿತರಾಗಿ ಈ ಕ್ಷೇತ್ರನ ಎಂಕ್ಲಿಗೆ ಪ್ರೇರಣೆ ಆಗ್ತದೆ ಅಪ್ಪನ ಸೇವೆ ಮನ್ಪೆರೆಗೆ ಬೋಡೋದು ಸಮಾಜದ ಪೂರ ಜನಕ್ಕುಲ್ಲ ಭಾರಿ ಉತ್ಸುಕಡು ಉಳ್ಳೇರು
ಒಂಜಿ ಚೂರು ಕುಂದು ಕೊರತೆ ಬರಂದಿಲ್ಲ. ತ್ರಿಕಾಲ ಪೂಜೆ ವರ್ಷಂ ಪ್ರತಿ ದಿನಂ ಪ್ರತಿ ನಡತೊಂದುಂಡು ಬೇತೆ ಬೇತೆ ಪೂಜೆ ಪುರಸ್ಕಾರ ನಡಪುಂಡು. ಈ ರೀತಿ ಈ ಕ್ಷೇತ್ರ ನನಾತ್ ಬೆಳಗೋಡು ಈ ಇಡೀ ಇತ್ತ ದೇವಸ್ಥಾನದ ಆಡಳಿತ ಮಂಡಳಿ ಬಾರಿ ಸಕ್ರಿಯವಾದ ಕೆಲಸ ಮಂತೊಂದುಪ್ಪರು. ಎಂಕ್ಲೆಗ್ ಮಾತ್ರ ಸಂಘದಕ್ಕೆ ಖಾಲಿ ಮೇಲ್ವಿಚಾರಣೆ ತೂಪುನ ಮಾತ್ರ ಬುಡ್ನ ಊರನೆತ್ತ ಶ್ರೇಯಸ್ಸು ಇಡೀ ಆಡಳಿತ ಮಂಡಳಿಗೆ ತಿಕ್ಕುನಂಚಿನ ಅದು ಇಡೀ ಊರದ ಜನಗಳು ನವರಾತ್ರಿಗೆ ಅಪ್ಪ ಕುಡ್ಲಾಗ ಬರ್ಪಾರ, ದಸರಾಗ ಬರ್ಪಾರ, ಒಂಜಿ ಸಲ ಈ ಕ್ಷೇತ್ರಗಳ ಬತ್ತದ ಪೋಲೆ ಎಂಕ್ಲೆ ಆಹ್ವಾನ. ಇದಾಗಿತ್ತು ದೇವಿ ದೇವಸ್ಥಾನದ ಆ ದೇವಿಯ ಕೃಪೆ. ಇನ್ನಷ್ಟು ಪ್ರೀತಿ ಆಶೀರ್ವಾದ ದೇವಿಯ ಪಾಲದ್ದು ನಿಮಗೆ ಸಿಗ್ಲಿ ಅಂತ ಹಾರೈಸ್ತಾ ಇಂತಹ ಭಕ್ತಿ ರಿಲೇಟೆಡ್ ಕಾಂಟೆಂಟ್ ಗಳ ಜೊತೆಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಭಕ್ತಿ ಸಂಜೀವಿನಿ. ಹಾಗೆ ವಿಡಿಯೋ ನೋಡೋದು ಮಾತ್ರ ಅಲ್ಲ, ಈ ದೇವಸ್ಥಾನ ಕುರಿತಾದಂತಹ ಈ ವಿಚಾರವನ್ನ ಎಲ್ಲರಿಗೆ ತಲುಪಬೇಕು ಅಂತ ಹೇಳಿದ್ರೆ ನೀವು ವಿಡಿಯೋನ ಶೇರ್ ಮಾಡ್ಬೇಕು. ಹಾಗೆ ಚಾನೆಲ್ ಅನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಷ್ಟು ಹೊತ್ತು ಕಾರ್ಯಕ್ರಮ ನೋಡಿದಂತಹ ಎಲ್ರಿಗೂ ಧನ್ಯವಾದಗಳು. ಸಲ್ಮೇಲು.